ಸರ್ಕಾರದ ತಪ್ಪಿನಿಂದ ಸಂತ್ರಸ್ತರಾದ ಸಾವಿರಾರು ಕುಟುಂಬಗಳು ಇಂದಿಗೂ ಪರಿಹಾರಕ್ಕಾಗಿ ಕಾಯುತ್ತಿದ್ದು, ದಕ್ಷಿಣ ಕನ್ನಡ ಜಿಲ್ಲೆಯ ಎಂಡೋಸಲ್ಫಾನ್ ಸಂತ್ರಸ್ತರು ಈ ಪಟ್ಟಿಯಲ್ಲಿ ಬರ್ತಾರೆ. 20 ವರ್ಷಗಳ ಹೆಲಿಕಾಪ್ಟರ್ ಮೂಲಕ ಎಂಡೋಸಲ್ಫಾನ್ ಎನ್ನುವ ವಿಷವನ್ನ ಸಿಂಪಡಿಸಿದ ಪರಿಣಾಮ ಸಂತ್ರಸ್ತರಾದ ಕುಟುಂಬಗಳಿಗೆ ಸರ್ಕಾರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆ ಎಂದು ಸರ್ಕಾರ ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಸಿದ್ರು. ವಾಸ್ತವ ಮಾತ್ರ ಸಂಪೂರ್ಣ ಭಿನ್ನ. ಎಂಡೋ ಸಂತ್ರಸ್ತರಿಗೆ ಉಚಿತ ವೈದ್ಯಕೀಯ ತಪಾಸಣೆ, ಉಚಿತ ಔಷಧಗಳ ವಿತರಣೆ, ಉಚಿತ ಪಡಿತರ ವಿತರಣೆ ಎನ್ನುವ ಎಲ್ಲ ಆಶ್ವಾಸನೆಗಳು ವರದಿಗಷ್ಟೇ ಸೀಮಿತವಾಗಿದೆ. ಇದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಮೊದಲಾದ ಜಿಲ್ಲೆಗಳ ಕುಟುಂಬಗಳಲ್ಲಿ ಕಂಡುಬರುವ ಸಾಮಾನ್ಯ ದೃಶ್ಯಗಳು. ಹೌದು, ಇದು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಬೆಲೆ ತೆರುತ್ತಿರುವ ಅಮಾಯಕ ಕುಟುಂಬಗಳ ಬದುಕಿನ ಕಥೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ 20 ವರ್ಷಗಳ ಕಾಲ ತನ್ನ ಗೇರು ತೋಟಗಳಲ್ಲಿರುವ ಸಸಿಗಳಿಗೆ ತಗುಲಿದ ಸೊಳ್ಳೆಗಳ ನಿವಾರಣೆಗಾಗಿ ಹೆಲಿಕಾಪ್ಟರ್ ಮೂಲಕ ಎಂಡೋಸಲ್ಫಾನ್ ಎನ್ನುವ ವಿಷವನ್ನ ಸಿಂಪಡಿಸಿದ ಬಳಿಕ ಜನರು ಅನುಭವಿಸಬೇಕಾದ ಸಮಸ್ಯೆಗಳ ಕಥೆ. ಮಾಧ್ಯಮಗಳು ಹಾಗೂ ಎಂಡೋ ವಿರೋಧಿ ಹೋರಾಟಗಾರರ ನಿರಂತರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ರಾಜ್ಯ ಹೈಕೋರ್ಟ್ ಸ್ವತಃ ಮಧ್ಯ ಪ್ರವೇಶಿಸಿ ಎಂಡೋ ಪೀಡಿತರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ನೀಡಬೇಕೆಂಬ ಆದೇಶ ನೀಡಿದ ಬಳಿಕ ಎಚ್ಚೆತ್ತುಕೊಂಡ ಸರ್ಕಾರ ನ್ಯಾಯಾಲಯಕ್ಕೆ ನೀಡಿದ ವರದಿಯ ಒಂದಂಶವನ್ನ ಸಂತ್ರಸ್ತರಿಗೆ ನೀಡುವಲ್ಲಿ ವಿಫಲವಾಗಿದೆ. ಹಾಸಿಗೆಯಲ್ಲೇ ಮಲಗಿರುವಂತಹ ಸುಮಾರು 400ಕ್ಕೂ ಮಿಕ್ಕಿದ ಸಂತ್ರಸ್ತರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿದ್ದು, ಇಂತಹ ಮನೆಗಳಿಗೆ ಪ್ರತಿ ತಿಂಗಳು ವೈದ್ಯರು ತೆರಳಿ ತಪಾಸಣೆ ನಡೆಸುವ ಜೊತೆಗೆ ಉಚಿತ ಔಷಧಿಗಳನ್ನು ನೀಡುವುದು, ಎಂಡೋ ಸಂತ್ರಸ್ತ ಕುಟುಂಬಗಳಿಗೆ ಉಚಿತ ಪಡಿತರ, ಪ್ರತಿ ವಾರ ಎಂಡೋ ಪೀಡಿತರ ಮನೆಗಳಿಗೆ ದಾದಿಯರ ಭೇಟಿ ಸೇರಿದಂತೆ ಹಲವು ವ್ಯವಸ್ಥೆಗಳನ್ನು ಮಾಡಿರುವುದಾಗಿ ಸರ್ಕಾರ ಹೈಕೋರ್ಟ್ಗೆ ತಿಳಿಸಿದ್ರು. ವಾಸ್ತವದಲ್ಲಿ ಮಾತ್ರ ಇದ್ಯಾವುದೂ ನಡೆಯುತ್ತಿಲ್ಲ. ಗ್ರಾಮೀಣ ಪ್ರದೇಶವನ್ನ ಬಿಡೆ ನಗರ ಮಧ್ಯಭಾಗದಲ್ಲೇ ಇರುವಂತಹ ಮನೆಗಳಿಗೂ ಈ ಸೌಲಭ್ಯ ಸರಿಯಾಗಿ ದೊರಕುತ್ತಿಲ್ಲ. ಎಂಡೋ ಸಂತ್ರಸ್ತರ ಕುರಿತು ಸಭೆ ನಡೆಸುವ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳಿಗೆ ತಪ್ಪು ಲೆಕ್ಕಾಚಾರವನ್ನ ನೀಡುವ ಮೂಲಕ ಎಂಡೋ ಸಂತ್ರಸ್ತರನ್ನ ಪ್ರತಿ ಬಾರಿಯೂ ವಂಚಿಸುವ ಕೆಲಸ ನಡೆಯುತ್ತಿದೆ ಎನ್ನುವ ಆರೋಪವನ್ನ ಸಂತ್ರಸ್ತರು ಮಾಡುತ್ತಿದ್ದಾರೆ. ಮೋಸ ವಂಚನೆ ಮಾಡ್ತಾ ಇದ್ದಾರೆ. UDID ಕಾರ್ಡ್ ಆಕ್ಷನ್ ಆಗ್ತಾ ಇಲ್ಲ. ಇವ್ರು ಹೇಳಿದ್ರೆ ಅಪ್ಲೋಡ್ ಮಾಡ್ತೇವೆ ಅಂತೇಳಿ. ಈಗ ಒಂದು ಉದಾಹರಣೆ ಹೇಳಿದ್ರೆ, ಆಗಸ್ಟ್ ತಿಂಗಳಲ್ಲಿ UDID ಕಾರ್ಡ್ ಅನ್ನು ಅಪ್ಲೋಡ್ ಮಾಡಿದ್ದಾರೆ. ಇವರು ಜಿಲ್ಲಾಧಿಕಾರಿಗಳ ಲಾಸ್ಟ್ ಜನವರಿ 17ನೇ ತಾರೀಕು ಮೀಟಿಂಗಲ್ಲಿ ಹೇಳಿದಾಗ ಜಿಲ್ಲಾಧಿಕಾರಿಗಳು ನ್ಯಾಯಾಧೀಶರ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಚೆನ್ನೈಗೆ ತಾವುಗಳು ಕೋರ್ಟಿಂದ ಲೆಟರ್ ಮಾಡಬೇಕು ಅಂತ. ಆದರೆ ಅಲ್ಲಿ ಲೆಟರ್ ಮಾಡೋದ್ರ ಮೊದಲು ಇಲ್ಲಿ ಕೈ ಕೆಳಗಿನ ಅಧಿಕಾರಿಗಳು ಏನು ಮಾಡಬೇಕು ಆ ಕೆಲಸಗಳನ್ನು ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಪ್ಲೋಡ್ ಮಾಡಿದ ಕೂಡಲೇ ತಾಲೂಕು ವೈದ್ಯರು ಅದನ್ನು ವೆರಿಫೈ ಮಾಡಬೇಕು, ಮತ್ತು ಜಿಲ್ಲಾ ವೈದ್ಯರು ವೆರಿಫೈ ಮಾಡಬೇಕು, ಅನಂತರ ಅದು ಪ್ರಿಂಟಿಗೆ ಹೋಗಬೇಕು. ಇಂಥ ಸಾಮಾನ್ಯ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇಲ್ಲ. 2012ರಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರನ್ನು ಒಂದು ಮಗುವನ್ನು, ಕಾರ್ತಿಕ್ ಅನ್ನುವಂಥ ಮಗುವನ್ನು ಘೋಷಣೆ ಮಾಡಿದ್ದಾರೆ. 75% ಡಿಸೇಬಲ್ ಕೊಟ್ಟಿದ್ದಾರೆ. ಮಗುವಿಗೆ ಬ್ಲೂ ಸ್ಮಾರ್ಟ್ ಕಾರ್ಡನ್ನು ಕೊಟ್ಟಿದ್ದಾರೆ. ಕಳೆದ 8 ವರ್ಷಗಳಿಂದ ಬರಬೇಕಾದಂಥ ಸುಮಾರು 3.5 ಲಕ್ಷ ರೂಪಾಯಿಯಷ್ಟು ಮಾಶಾಸನ ಅವನಿಗೆ ಆ ಮಗುವಿಗೆ ಸಿಕ್ಕಿಲ್ಲ. ಈಗ ಅದನ್ನು ಕೇಳಲಿಕ್ಕೆ ಹೋದರೆ ಈಗ ಹೊಸತ್ತು ಅವನನ್ನು ಎಂಡೋಸಲ್ಫಾನ್ ಸಂತ್ರಸ್ತ ಅಂತ ಘೋಷಣೆ ಮಾಡಿ ಆ ಮಗುವಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ತುಂಬ ಜನ ಮನೆ ಇಲ್ಲದೆ ನರಳ್ತಾ ಇದ್ದಾರೆ. ಅವರಿಗೆ ಮನೆ ಕೊಡ್ತೇವೆ ಅಂತ ಹೇಳುವಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಮನೆಗಳು ಸಿಗ್ತಾ ಇಲ್ಲ. ಇವತ್ತು ಕಡಬದಲ್ಲಿ ಘಟನೆ ನಡೀತಾ ಇದೆ. ಎಂಡೋಸಲ್ಫಾನ್ ಸಂತ್ರಸ್ತರ ಏನು ಗುರುತಿನ ಕಾರ್ಡನ್ನು ನವೀಕರಣ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಸುಮಾರು 200ಕ್ಕಿಂತ ಹೆಚ್ಚು ಜನ ಅಲ್ಲಿ ಸಂತ್ರಸ್ತರು ಬಂದಿದ್ದಾರೆ. ಅಲ್ಲಿ ವೈದ್ಯರು ಇಲ್ಲೆಲ್ಲ ಸತಾಯಿಸ್ತಾ ಇದ್ದಾರೆ. ಕೊಕ್ಕಡದಲ್ಲಿ ಸುಮಾರು 800ಕ್ಕಿಂತ ಹೆಚ್ಚು ಜನ ಅಂಗವಿಕಲರು ಇದನ್ನು ಗುರುತಿಸಲಿಕ್ಕಾಗಿ ಬಂದಿದ್ದರು. ಅಲ್ಲಿ ಅವರನ್ನು ಸರಿಯಾದಂಥ ರೀತಿಯಲ್ಲಿ ಟ್ರೀಟ್ ಮಾಡದೆ ಮಂಗಳೂರಿಗೆ ಬನ್ನಿ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಸತಾಯಿಸುವಂಥ ಕಾರ್ಯಗಳನ್ನು ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಎಂಡೋ ಸಂತ್ರಸ್ತರಿಗೆ ಸರ್ಕಾರದ ವತಿಯಿಂದ ಹಲವು ಸೌಲಭ್ಯಗಳನ್ನು ಘೋಷಿಸಲಾಗಿದ್ರೂ ಕೆಲವು ಸಮಸ್ಯೆಗಳು ಇರುವುದು ಅಧಿಕಾರಿಗಳ ಗಮನಕ್ಕೂ ಬಂದಿದೆ. ಅಂಗವಿಕಲ ಗುರುತಿನ ಚೀಟಿ ಮಾಡುವಲ್ಲಿ ಸಮಸ್ಯೆ ಸೇರಿದಂತೆ ಹಲವು ವಿಚಾರಗಳನ್ನು ಎಂಡೋ ಸಂತ್ರಸ್ತರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಎಲ್ಲ ಸಮಸ್ಯೆಗಳನ್ನು 15 ದಿನಗಳ ಒಳಗೆ ಪರಿಹರಿಸುವ ಭರವಸೆಯನ್ನ ಹಿರಿಯ ಅಧಿಕಾರಿಗಳು ನೀಡಿದ್ದಾರೆ.
ಅದನ್ನು ಕೊಡೋದ್ರಿಂದ ಅವರಿಗೆ ಬೇರೆ ಎಜುಕೇಷನ್ನು ಸೆಂಟ್ರಲ್ ಗೌರ್ಮೆಂಟ್ನ ಬೇರೆ ಬೇರೆ ರೀತಿ ಬೆನಿಫಿಟ್ ಸಿಗುವಂಥದ್ದು ಇರುತ್ತೆ. ಆದರೆ ಅದರ್ವೈಸ್ ಪೆನ್ಷನಿಗೆ ಅದಕ್ಕೂ ಏನು ಲಿಂಕ್ ಇರಲ್ಲ, ಅದು ಏನು ಸಿಗೋದು ಸಿಗ್ತಾ ಇರುತ್ತೆ. ಆಮೇಲೆ ಅವ್ರದ್ದು ರೆಗ್ಯುಲರ್ ಆಗಿ ಮೆಡಿಕಲ್ ಚೆಕಪ್ ಆಗಬೇಕು, ಯಾರಾದರೂ ಮೆಡಿಸಿನ್ಸ್ ತೊಗೊತಾ ಇದ್ದರೆ ಅವ್ರದ್ದು ಮೆಡಿಕಲ್ ರಿಯಂಬರ್ಸ್ಮೆಂಟ್ ಆಗಬೇಕು, ಎಲ್ಲಾದರೂ ಆಸ್ಪತ್ರೆಯಲ್ಲಿ ತೋರಿಸೋದ್ರೊಳಗಡೆ ಅವ್ರದ್ದು ಮೆಡಿಕಲ್ ರಿಯಂಬರ್ಸ್ ಭಾಳಷ್ಟು ಇದೇನಾಗಿರುತ್ತೆ, ಇದೊಂದು ಎಮೋಷ್ನಲ್ ಇದ್ರು ಮತ್ತು ರೆಗ್ಯುಲರ್ ಆಗಿ ನಡೀತಾ ಇರೋದ್ರಿಂದ ಕೆಲವೊಂದು ಕುಂದುಕೊರತೆಗಳಿದೆ. ಅದನ್ನು ಸಂಬಂಧಪಟ್ಟವರಿಂದ ಒಪಿನಿಯನನ್ನು ಕೂಡ ತೊಗೊಂಡು ಹೇಗೆ ಇಂಪ್ರೂವೈಸ್ ಮಾಡಬೇಕು ಪ್ರಯತ್ನ ಮಾಡ್ತಾರೆ. ಅದು ಏನಾಗಿದೆ, ಅದು ನಮ್ಮ ಏರಿಯಾದಲ್ಲಿ ಇಲ್ಲ, ಅದು ಕೇರಳ ಬಾರ್ಡ್ರಲ್ಲಿ ಬರುತ್ತೆ. ನಾನು 2 ಸಲ ವಿಸಿಟ್ ಮಾಡಿ ನಾನು ನೋಡಿದ್ದೀನಿ. ಸಂಬಂಧಪಟ್ಟ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಏನಿದೆ ಅವರು ನಮಗೆ ಪತ್ರ ಬರೀರಿ, ನಾವು ಕೇರಳ ಗೌರ್ಮೆಂಟ್ ಅವರಿಗೆ ಇನ್ಸ್ಟ್ರಕ್ಷನನ್ನು ಆ ಕೇರಳ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಕೊಡಿಸ್ತೀವಿ ಅಂತ ನಾವೀಗ ಲೆಟ್ರ್ ಬರೆದಿದ್ವಿ. ಅವರು ಅಲ್ಲಿಗೆ ಲೆಟ್ರ್ ಬರೆದಿದ್ದಾರೆ. ಒಂದು ಅವರ ಕಡೆಯಿಂದನೇ ತಗ್ಸೋ ಹಾಗೆ, ಇಲ್ಲ ನಮಗೇನೆ ಅನುಮತಿ ಕೊಟ್ಟು ನಮಗೆ ತಗ್ಸೋ ಹಾಗೆ ಮಾಡಿದ್ರೆ ನಮ್ಮ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವ್ರಿಗೆ ಬರೀ ಅವ್ರು ನಮಗೆ ಅದರ ಅನುಮತಿ ಕೊಟ್ಟರೆ ನಾವು ಜಿಲ್ಲಾಡಳಿತದಿಂದ ತಗ್ಸೋ ಹಾಗೆ ನಾವು ವ್ಯವಸ್ಥೆ ಮಾಡ್ತೀವಿ. ಅಲ್ಲದೆ ಜಿಲ್ಲೆಯಲ್ಲಿ ಮತ್ತೆ 4 ಎಂಡೋ ಪಾಲನಾ ಕೇಂದ್ರಗಳನ್ನು ಶೀಘ್ರದಲ್ಲೇ ಆರಂಭಿಸಲು ತೀರ್ಮಾನಿಸಲಾಗಿದೆ. ಅಲ್ಲದೆ ಕರ್ನಾಟಕ ಕೇರಳ ಗಡಿಭಾಗವಾದ ನೆಟ್ಟಣಿಗೆ ಮುಡ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಿಂಚು ಪದವು ಎಂಬಲ್ಲಿ ಕೇರಳ ಗೇರು ಪ್ಲಾಂಟೇಶನ್ನವರು ಪಾಳುಪಾವಿಯಲ್ಲಿ ಹುದುಗಿಸಿಟ್ಟಿದ್ದಾರೆ ಎನ್ನಲಾಗುವ ನಿಷೇಧಿತ ಎಂಡೋಸಲ್ಫನ್ ಬ್ಯಾರೆಲ್ಗಳನ್ನು ತೆಗೆಯಲು ಈಗಾಗಲೇ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾಡಳಿತಕ್ಕೆ ಈ ಸಂಬಂಧ ಪತ್ರ ಬರೆಯಲು ಸೂಚಿಸಿದ್ದು, ಈಗಾಗಲೇ ಪತ್ರವನ್ನ ಬರೆಯಲಾಗಿದೆ. ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಈ ಸಂಬಂಧ ಕೇರಳ ಸರ್ಕಾರಕ್ಕೆ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಕೇರಳ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸೂಚಿಸುವಂತೆಯೂ ಈಗಾಗಲೇ ಪ್ರಾಧಿಕಾರ ಪತ್ರವನ್ನ ಬರೆದಿದೆ. ಒಂದು ವೇಳೆ ಈ ಪಾಳುಬಾವಿಯಲ್ಲಿ ಡಂಪ್ ಮಾಡಲಾಗಿರುವ ಎಂಡೋಸಲ್ಫನ್ ಅನ್ನ ಕೇರಳ ಸರ್ಕಾರ ತೆಗೆಯಲು ಜಿಲ್ಲಾಡಳಿತಕ್ಕೆ ಅನುಮತಿ ನೀಡಿದ್ದಲ್ಲಿ ಜಿಲ್ಲಾಡಳಿತವೇ ಈ ಕೆಲಸವನ್ನ ಮಾಡುವ ಸಾಧ್ಯತೆ ಇದೆ. ಕಳೆದ ಹಲವು ವರ್ಷಗಳಿಂದ ಊರಿಗೆ ಊರೇ ಎಂಡೋಸಲ್ಫನ್ ಎನ್ನುವ ವಿಷಯದಿಂದ ತತ್ತರಿಸಿ ಹೋಗಿದ್ರು ಈ ಸಂತ್ರಸ್ತರಿಗೆ ಮಾತ್ರ ಸಮರ್ಪಕವಾದ ಪರಿಹಾರ ದೊರೆತಿಲ್ಲ. ಎಲ್ಲ ಸೌಲಭ್ಯಗಳ ಭರವಸೆ ನೀಡಲಾಗಿದ್ರೂ ಇವರಿಗೆ ಯಾವ ಸೌಲಭ್ಯವೂ ಸಿಕ್ಕಿಲ್ಲ. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.